ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಎಸ್ ವೀಕ್ಷಕರೇ, ಈ ಹಾಡು ಅನ್ನೋದನ್ನು ನಾವೆಲ್ಲರೂ ಕೂಡ ಕೇಳ್ತೇವೆ, ಆದರೆ ಹಾಡುವಂತಹ ಕಲೆಯನ್ನು ಆ ದೇವರು ಒಬ್ಬೊಬ್ಬರಿಗೆ ಆಯ್ಕೆ ಮಾಡಿ ಮಾತ್ರ ಕೊಟ್ಟಿರ್ತಾರೆ. ಸೊ ಅಂತಹ ಒಂದು ಅದ್ಭುತ ಗಾಯಕರನ್ನು ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತೇವೆ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಒಬ್ಬರು ಅದ್ಭುತ ಗಾಯಕರು, ಅವರೇ ಪ್ರದೀಪ್ ಆಚಾರ್ಯ ಅವರು. ಇವರನ್ನು ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ಥ್ಯಾಂಕ್ ಯು. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಜಲವುವಾಗಿ ಜಾಣತನದಿ ಮರುಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ ಮರುಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ ಮರುಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವುವಾಗಿ ಜಾಣತನದಿ ಮರುಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ ಮರುಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ, ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲತುಮಿಯಾಗಿ ಬಿಡದೆ ಮುತ್ತಾಡಿ ಪಂಕ್ತಿ ಮರುಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ ಮರುಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ. ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ, ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ, ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ ಮರುಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ,
ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಅಮ್ಮ 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 ಎಸ್, ಇವಾಗ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮದೊಂದು ಸಂಗೀತ ಪಯಣದ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಸೊ ನೀವು ಅದರ ಬಗ್ಗೆ ಮಾತನಾಡಬೇಕು. ಸೊ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ನಡೆಯಿತು? ನಾನು ಹುಟ್ಟಿದ್ದು ಕಾರ್ಕಳ ತಾಲೂಕು ನಿಟ್ಟೆ ಕೆಮ್ಮಣ್ಣು ಅಂತ ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಹುಟ್ಟಿರುವಂತ ನಾನು. ಚಿಕ್ಕಂದಿನಿಂದಲೇ ಭಜನೆ ಎನ್ನುವಂಥದ್ದು ತುಂಬಾ ಇಷ್ಟ. ಇಬ್ಬರು ಅಕ್ಕ ಇದ್ದಾರೆ, ಪ್ರಮೀಳಾ ಮತ್ತೆ ಪ್ರತಿಮಾ ಅಂತ. ಅವ್ರ ಜೊತೆ ನಿತ್ಯ ಮನೆಯಲ್ಲಿ ಭಜನೆಯನ್ನು ಮಾಡ್ತಿದ್ದೆ. ಆನಂತರ ದಿನಗಳಲ್ಲಿ ನಮ್ಮ ಹತ್ತಿರದ ಕೆಮ್ಮಣ್ಣು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಇದೆ. ಅಲ್ಲಿ 2000 ಇಸವಿಯಲ್ಲಿ ಪ್ರಾರಂಭಗೊಂಡಂತಹ ಶ್ರೀ ದುರ್ಗಾ ಭಜನಾ ಮಂಡಳಿ ಎನ್ನುವಂತಹ ಭಜನಾ ಮಂಡಳಿಯ ಪ್ರಾರಂಭಿಕ ಸದಸ್ಯನಾಗಿ ಇಟ್ಟುಕೊಂಡು ಇದುವರೆಗೆ 24 ವರ್ಷದಿಂದ ನಿರಂತರವಾಗಿ ಭಜನಾ ಸಂಕೀರ್ತನೆಯನ್ನು ಮಾಡ್ತಾ ಇದ್ದೇನೆ. ಸ್ಟಾರ್ಟಿಂಗ್ ನೀವು ಈ ಒಂದು ಭಜನೆಯಿಂದ ಈ ಒಂದು ಸಂಗೀತಕ್ಕೆ ಕಾಲಿಟ್ಟಿದ್ದೀರೋದು. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಇಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಇಲ್ಲಿದೆ. ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿನ ವಿಷ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಣ್ಣೆಯ ಸನ್ನೆಯಲ್ಲಿ ಕಾವ್ಯವ ನೀ ಬರೆದೆ. ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ. ನನ್ನೆದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವ ನಾಟ್ಯವಾಡಿದೆ. ಜೀವನ ಜ್ಯೋತಿ ನೀಡುವ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಗಿನ ವಿಷ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ.
ದೂರದ ಹೃದಯಗಳ ಸನಿಹದ ಬೇಗೆಯಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ. ತೀರದ ದಾಹದಲ್ಲಿ ಮೀರಿದ ಕಾತರಕ್ಕೆ ಮೇರೆಯೇ ಇಲ್ಲದ ತುಡಿತವು ತುಂಬಿದೆ. ಯಾವುದು ಮೋಡಿಯಲ್ಲಿ ಲೋಕವೆಲ್ಲ ತೀರ ಸಾಗಿದೆ. ಪ್ರೇಮದ ಜೋಡಿ ಬಾಳಲಿ ಕೂಡಿ ಹಾಯಾಗಿ ಹಾಡಿದೆ. ಹೊಸ ಬಗೆ ಗಂಗೆನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಸೊ ನಿಮ್ಮಲ್ಲಿ ಈ ಒಂದು ಹಾಡುವಂತಹ ಒಂದು ಕಲೆ ಇದೆ ಅನ್ನೋದನ್ನು ಯಾರಾದ್ರೂ ಗುರುತಿಸಿದ್ರೆ ಹೇಗೆ? ಇಲ್ಲ, ಕಲೆ ಅನ್ನುವಂಥದ್ದು ಯಾರು ಗುರುತಿಸಲಿಲ್ಲ. ಅಂದ್ರೆ ಬೇರೆಯವರಿಗಾದ್ರೆ ಅವರ ತಾಯಿಯಿಂದ ಬರ್ಬೋದು, ತಂದೆಯಿಂದ ಬರ್ಬೋದು, ಫ್ಯಾಮಿಲಿಯಲ್ಲಿ ಯಾರಿಲ್ಲ. ದೇವರು ಕೊಟ್ಟಂತ ವರ ನಂಗೆ ಸಿಕ್ಕಿರೋದು. ನಿಮ್ಮ ಮನೆಯಲ್ಲಿ ಒಂದು ನೀವಾಗಿ ಒಂದು ಸಂಗೀತ ಫೀಲ್ಡ್ಗೆ ಬಂದಿರೋದು. ಎಸ್, ಈ ಒಂದು ಸಂಗೀತ ಅಂದ ತಕ್ಷಣ ನೀವು ಹೇಳಿದ್ರಿ ಭಜನೆಗಳಿಂದ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳಿ. ಸೊ ಈ ಭಜನೆಯಿಂದ ಮತ್ತೆ ಇವಾಗ ಫಿಲ್ಮ್ ಗೀತೆಗಳನ್ನು ಕೂಡ ಹಾಡ್ತೀರಾ. ಓಕೆ, ಅದನ್ನು ಹೇಗೆ ಆರಂಭಿಸಿದ್ರಿ? ಭಜನೆಯಿಂದ ಅದಕ್ಕೆ ಹೇಗೆ ಶಿಫ್ಟ್ ಆದ್ರಿ? ಅಂದ್ರೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇತ್ತು. ನಾನು ಭಜನೆಯನ್ನ ಮಾಡುತ್ತಿರೋ ನೋಡಿ ಇವಾಗಿನ ಫೇಸ್ಬುಕ್ ಸ್ಟಾರ್ ಆಗಿರುವಂತಹ ಅರವಿಂದ್ ವಿವೇಕ್ ಅವರು ನಂಗೆ ಒಂದು ಫಸ್ಟ್ ಚಾನ್ಸ್ ಕೊಟ್ರು. ಆವಾಗ ಚಿಕ್ಕ ಇದ್ದೆ, ಆವಾಗ ಒಂದು ಚಾನ್ಸ್ ಕೊಟ್ರು. ಆ ನಂತರದ ದಿನಗಳಲ್ಲಿ ನಮಿತಾ ಪ್ರೇಮ್ ಅಂತ ಕಾರ್ಕಳದವರು, ಅವರು ಒಂದು ಅವಕಾಶ ಕೊಟ್ರು. ಆ ನಂತರ ಅವ್ರ ಜೊತೆ ಕೆಲವೊಂದು ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದೆ. ಕಾರ್ಕಳದ ಗೊಮಟೇಶ್ವರ ಮಸ್ತಕಾಭಿಷೇಕದ ಸಮಯದಲ್ಲಿ ಒಂದು ಅವರದ ತಂಡದಲ್ಲಿ ಆರ್ಕೆಸ್ಟ್ರಾದಲ್ಲಿ ನಾನು ಹಾಡಿ ಜೊತೆಗೆ ನಿರೂಪಣೆಯನ್ನು ಕೂಡ ಮಾಡಿದ್ದೆ. ಅದರಿಂದ ಪ್ರಾರಂಭವಾಯಿತು. ನಿರೂಪಣೆ ಕೂಡ ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ. ಕಣ್ಣಲ್ಲೇ ಕರೆದು ಹೊಂಗನ ಸಾತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ. ಕಣ್ಣಲ್ಲೇ ಕರೆದು ಹೊಂಗನ ಸಾತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ. ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು.
ನಮ್ಮೂರ ಮಂದಾರ ಹೂವೇ. ಒಡಲಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ. ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರಿಯ ಮಿಂದೆ. ಒಡಲಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ. ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರಿಯ ಮಿಂದೆ. ತೀರದ ಮೋಹದ ಇನಿದಾದ ಆನಂದ ತಂದೆ. ಇನಿದಾದ ಆನಂದ ತಂದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ. ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರು ಅದ್ಭುತ ಗಾಯಕರಾಗಿರುವಂತಹ ಪ್ರದೀಪ್ ಆಚಾರ್ಯ ಇವರ ಒಂದು ಸಂಗೀತ ಪಯಣದ ಬಗ್ಗೆ ಮಾತನಾಡ್ತಾ ಇದ್ದೆವು. ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಪುಟ್ಟದೊಂದು ವಿರಾಮದ ನಂತರ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು. ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ.
ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ 100 ಕನಸು ನನಸಾಗಿದೆ ಜೀವನದ 100 ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವಿ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ಹೊಸಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ವಾಗರ್ತದಂತೆ ನಮ್ಮ ಈ ಮೈಮನ ವಾಗರ್ತದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಈ ಒಂದು ಹಾಡು ಅಂದ ತಕ್ಷಣ ನೀವು ಹಾಗೆ ಅಂದ್ರೆ ಇದರಿಂದ ಇದಕ್ಕೆ ಒಂದು ಫಿಲ್ಮ್ ಇದಕ್ಕೆ ಶಿಫ್ಟ್ ಆದ್ರಿ ಹಾಗೆ ಅಂತ ಹೇಳಿದ್ರಿ. ಸೊ ಸಣ್ಣದಿಂದ ಅಂದ್ರೆ ಎಷ್ಟು ಏಜ್ ನಿಂದ ಶುರು ಮಾಡಿದಿರಿ ಹಾಡುದನ್ನ? ಸಣ್ಣ ಅಂದ್ರೆ ಒಂದು 3ನೇ 4ನೇ ತರಗತಿ ಇರುವಾಗ ಶುರು ಮಾಡಿದ್ರಿ ಭಜನೆಗಳನ್ನೆಲ್ಲ ಮನೆಯಲ್ಲಿ ಹಾಡಿದ್ದೀರಾ? ಓಕೆ ಓಕೆ, ವೆರಿ ನೈಸ್. ಓಕೆ, ಒಬ್ರು ಗಾಯಕರಾಗಿ ನಿಮ್ಮದೊಂದು ಮೊದಲನೇ ವೇದಿಕೆ ಅಂತ ಇರುತ್ತೆ. ಸೊ ಮೊದಲನೇ ಬಾರಿಗೆ ನೀವು ವೇದಿಕೆಗೆ ಹೋಗಿ ಹಾಡಿರುವಂತಹ ಅನುಭವ ಎಲ್ಲಿ ಹಾಡಿದ್ದೀರಿ? ಅದೇ ಮೊದಲನೇದಾಗಿ ನಾನು ಹೇಳಿದ ಹಾಗೆ ಅರವಿಂದ್ ವಿವೇಕ್ ಅವರು ಒಂದು ಚಾನ್ಸ್ ಕೊಟ್ಟರು ಒಂದು ಮದುವೆ ಕಾರ್ಯಕ್ರಮದಲ್ಲಿ ಮಂಜಾರ್ ಪಾಲಿಕೆಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಫಸ್ಟ್ ನಂಗೆ ನಾನು ಹಾಡೋದನ್ನ ನೋಡಿ ಅವರು ನಂಗೆ ಫಸ್ಟ್ ಅಲ್ಲಿ ಅವಕಾಶ ಕೊಟ್ಟು ಅಲ್ಲಿ ಹಾಡಿರೋದು. ಹೇಗಿತ್ತ ಅನುಭವ? ಅಂದ್ರೆ ಫಸ್ಟ್ ಟೈಮ್ ನೀವು ವೇದಿಕೆ ಹೋಗ್ತಾ ಇದ್ದೀರಾ, ಎಷ್ಟೋ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಹೌದು, ಹೆದರಿಕೆ ಆಗ್ತಿತ್ತು ತುಂಬಾ. ಆದ್ರೂ ಕೂಡ ಅವರು ತುಂಬಾ ಸಪೋರ್ಟರ್ ಆಗಿದ್ರು. ಆ ನಂತರ ಅವ್ರು ತುಂಬಾ ಸಪೋರ್ಟ್ ಮಾಡಿ ಪ್ರೋಗ್ರಾಮ್ಸ್ ಎಲ್ಲ ಕರೀತಾ ಇದ್ರು, ಹೋಗ್ತಾ ಇದ್ರಿ. ಓಕೆ, ವೆರಿ ನೈಸ್. ಹಾಗೆ ಈಗ ಯಾವ ವೇದಿಕೆ ಕೂಡ ನಿಮ್ಗೆ ಬಿಂದಾಸ್ ಆಗಿ ಹಾಡಿ ಬರ್ಬೋದು. ವೆರಿ ನೈಸ್. ಓಕೆ, ಇದು ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಡಿದೀರ ಅಂತ ಹೇಳಿದಿರಿ. ಸೊ ಒಂದು ಅಂದಾಜು ಎಷ್ಟು ಆರ್ಕೆಸ್ಟ್ರಾಗಳಲ್ಲೆಲ್ಲ ಹೋಗಿರ್ಬೋದು, ಎಷ್ಟು ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀರಾ? ಇಲ್ಲ, ನಾನು ಅಂದ್ರೆ ಇವಾಗ ಅವರು 2 ಚಾನ್ಸ್ ಕೊಟ್ರು. ಆ ನಂತರ ನನ್ಗೊಂದು ಆಸೆ ಇತ್ತು, ನಾನು ಒಂದು ಟೀಮ್ ಮಾಡ್ಬೇಕು ಎನ್ನುವಂಥದ್ದು. ಯಾಕಂದ್ರೆ ನಾನು ನಿರೂಪಣೆ ಮಾಡ್ತಾ ಇದ್ದೆ, ಸಿಂಗರ್ ಆಗಿದ್ದೆ. ಅದಕ್ಕೋಸ್ಕರ ನಂಗೆ ಒಂದು ಟೀಮ್ ಮಾಡ್ಬೇಕನ್ನೋ ಆಸೆಯಿಂದ 2014ರಲ್ಲಿ ನಿಟ್ಟೆ ವಿಶ್ವಕರ್ಮ ಸಂಘದ ವಿಶ್ವಕರ್ಮ ಪೂಜೆಯ ದಿನದಂದು ನಾನು ಪ್ರಥಮ ಒಂದು ನನ್ನ ತಂಡದ ಹೆಸರಿನೊಂದಿಗೆ ಅಲ್ಲಿ ಕಾರ್ಯಕ್ರಮ ಕೊಟ್ಟು 10 ವರ್ಷದ ನಿರಂತರವಾಗಿ ನನ್ನ ತಂಡದಲ್ಲಿ ಕಾರ್ಯಕ್ರಮ ನೀಡ್ತದೆ. ಇದುವರೆಗೂ ಸರಿ ಸುಮಾರು ಒಂದು 2000 ತಕ್ಕಂತ ಜಾಸ್ತಿ ಕಾರ್ಯಕ್ರಮ ಕೊಟ್ಟಿದ್ದೇನೆ. ನಿಮ್ಮ ಟೀಮಿಗೆ ಏನಾದ್ರೂ ಹೆಸರು ಇದೆಯಾ? ಮೆಲೋಡಿ ಮ್ಯೂಸಿಕಲ್ ಎನ್ನುವಂತಹ ಟೀಮ್ ಇದೆ ನಂದು. ಓಕೆ, ನಿಮ್ಮ ಎಲ್ಲ ಆರ್ಟಿಸ್ಟ್ ಗಳನ್ನೆಲ್ಲ ಕರೀತೀರಾ? ಹೇಗೆ ನೀವು ಟ್ರ್ಯಾಕ್ ಆಗಿ ಹಾಡುವಂತದ್ದು ಯಾವ ರೀತಿ ಪ್ರೋಗ್ರಾಮ್ ತಕೊಳ್ತೀರಾ? ನಾವು ಕಾರ್ಯಕ್ರಮವನ್ನ ಟ್ರ್ಯಾಕ್ ಆಗಿ ಮಾಡ್ತೇವೆ, ಲೈವ್ ಆಗಿ ಇನ್ಸ್ಟ್ರೂಮೆಂಟಲ್ ಅಲ್ಲಿ ಕೂಡ ಮಾಡ್ತೇವೆ. ತುಂಬಾ ಜನ ಕರಾವಳಿಯ ಪ್ರತಿಷ್ಠಿತ ಯಾರೆಲ್ಲ ಗಾಯಕರಿದ್ದಾರೆ ಎಲ್ಲರೂ ಕೂಡ ನನ್ನ ತಂಡದಲ್ಲಿ ಬಂದು ಹಾಡಿ
ನನ್ನ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ, ಜೊತೆಗೆ ನನ್ನ ಟೀಮ್ ಗ್ರೋ ಆಗ್ಲಿಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ವೆರಿ ನೈಸ್. ಅದೇ ಈಗ ಸರ್ ಟ್ರ್ಯಾಕ್ ಮತ್ತೆ ಮ್ಯಾನ್ಯುವಲ್ ಆಗಿ ಪ್ಲೇ ಮಾಡುವಂತದ್ದು, ಸೊ ಇದಕ್ಕಿರುವಂತಹ ವ್ಯತ್ಯಾಸ ಏನು, ಯಾವುದು ಒಳ್ಳೆಯದು ನಿಮ್ ಪ್ರಕಾರ? ನಿಜವಾಗಿ ಮ್ಯಾನುವಲ್ ಒಳ್ಳೇದು. ಮ್ಯಾನುವಲ್ ಅಲ್ಲಿ ಹಾಡುವಂತದ್ದು ಮಜಾನೇ ಬೇರೆ, ಟ್ರ್ಯಾಕ್ ಅಲ್ಲಿ ಹಾಡುವಂತ ಮಜಾನೇ ಬೇರೆ. ಟ್ರ್ಯಾಕ್ ಅಲ್ಲಿ ಅಂದ್ರೆ ಇದ್ದ ಮ್ಯೂಸಿಕ್ ಗೆ ಹಾಡ್ಬೇಕಷ್ಟೇ, ಮ್ಯಾನುವಲ್ ಆದ್ರೆ ವೆರೈಟಿ ಆಗಿ ಹಾಡ್ಬೋದು ಎನ್ನುವಂಥದ್ದು ಅದರಲ್ಲಿ ಚೇಂಜಸ್ ಮತ್ತೆ ಎಲ್ಲ ಆರ್ಟಿಸ್ಟ್ ಗಳು ಕೂಡ ಇರ್ತಾರೆ, ಅವರಿಗೂ ಒಂದು ಅವಕಾಶ ಸಿಗುತ್ತೆ. ಸೊ ಮತ್ತೆ ಬಜೆಟ್ ನೋಡ್ಬೇಕಾಗ್ತದೆ. ಆ ಮ್ಯಾನ್ಯುವಲ್ ಅಲ್ಲಿ ಅಂದ್ರೆ ನಮ್ಗೆ ಜಾಸ್ತಿ ಬಜೆಟ್ ಬೇಕಾಗ್ತದೆ, ಸೊ ಹಾಗೆ ಅದಕ್ಕೆ ನಾವು ಮಾಡಿ ಸೆಟ್ ಮಾಡ್ಬೇಕಾಗುತ್ತೆ. ಇವಾಗ ಜಾಸ್ತಿ ಆಗಿ ಅಲ್ಲ ಪ್ರೋಗ್ರಾಮ್ಸ್ ಮಾಡುವವರು ಇವಾಗ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಯಾವ್ದು ಬೇಕು ಅದನ್ನೇ ಚಾಯ್ಸ್ ಮಾಡ್ತಾರೆ. ಅದರಲ್ಲಿ ಇವಾಗ ಜಾಸ್ತಿ ಆಗಿ ಟ್ರ್ಯಾಕ್ ಪ್ರೋಗ್ರಾಮ್ ಜಾಸ್ತಿ ಆಗಿ ಮಾಡ್ತೇವೆ. ಖಂಡಿತ. ಎಸ್, ನೀವು ಹೆಚ್ಚಾಗಿ ಯಾವ ಪ್ರೋಗ್ರಾಮ್ ತಗೊಳ್ತೀರಾ, ಮ್ಯಾನ್ಯುವಲ್ ಆಗಿಯಾ ಟ್ರ್ಯಾಕ್ ಆಗಿ? ಇಲ್ಲ, ಮ್ಯಾನ್ಯುವಲ್ ಆಗಿ ತಗೊಳ್ತೇನೆ ಜಾಸ್ತಿ ಆಗಿ. ಇವಾಗ ಮ್ಯಾನ್ಯುವಲ್ ಬೇಕಂದ್ರೆ ಮ್ಯಾನ್ಯುವಲ್ ಕೂಡ ರೆಡಿ ಇದೆ, ಟೀಮ್ ಒಂದು ರೆಡಿ ಇದೆ. ಜಾಸ್ತಿ ಆಗಿ ಟ್ರ್ಯಾಕ್ಸ್ ಪ್ರೋಗ್ರಾಮ್ಸ್ ಎಲ್ಲ ಜಾಸ್ತಿ ಆಗಿ ನಿಮ್ಗೆ ಈಗ ಅದಕ್ಕೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಆರ್ಟಿಸ್ಟ್ ಎಲ್ಲ ಇರ್ತಾರೆ, ಈಗ ತಬಲದಿಂದ ಪ್ರತಿಯೊಬ್ರು ಹಾಗೆ ಇರ್ತಾರೆ, ಎಲ್ಲ ಇದ್ದಾರೆ. ಓಕೆ, ವೆರಿ ನೈಸ್. ಓಕೆ, ಇವಾಗ ಎಲ್ಲಾದ್ರೂ ಹಾಡ್ಲಿಕ್ಕೆ ಹೋದಲ್ಲಿ ಯಾವತ್ತಾದ್ರೂ ಒನ್ಸ್ ಮೋರ್ ಅಂತ ಹೇಳಿದಂತಹ ಅನುಭವ ಎಲ್ಲಿಯಾದ್ರೂ ನಡೆದಿದ್ಯಾ ಯಾವ್ದಾದ್ರು ಹಾಡಿಗೆ? ಇಲ್ಲ, ತುಂಬಾ ನಡೆದಿದೆ. ಅದು ಕೂಡ ನಮ್ಗೆ ಒಂಥರ ಖುಷಿ, ಯಾಕಂದ್ರೆ ನಾವು ಇಷ್ಟು ಚಿಕ್ಕ ಕಲಾವಿದರಾದ್ರೂ ಕೂಡ ನಮ್ಮನ್ನ ಹಾಡನ್ನು ಇಷ್ಟಪಡ್ತಾರೆ. ಜೊತೆಗೆ ನಂಗೆ ಕಾರ್ಯಕ್ರಮ ಮುಗಿಸಿ ಸೆಲ್ಫಿ ತೆಗಿತಾರೆ, ಅದು ತುಂಬಾನೇ ಖುಷಿ ಆಗಿದೆ. ಯಾಕಂದ್ರೆ ನಮ್ ಜೊತೆ ಸೆಲ್ಫಿ ತೆಗೆಯುವಂತ ನಾವು ಅಷ್ಟು ದೊಡ್ಡ ಕಲಾವಿದರಲ್ಲ, ಗಾಯಕರಲ್ಲ, ಅದು ಕೂಡ ನಮ್ ಜೊತೆ ಸೆಲ್ಫಿ ತೆಗೆಯುವ, ಅದು ತುಂಬಾ ಖುಷಿ ಆಗುತ್ತೆ. ಯಾವ ಹಾಡಿಗೆ ನಿಮ್ಗೆ ಒನ್ಸ್ ಮೋರ್ ಅಂತ ಬರುತ್ತೆ ಹೆಚ್ಚಾಗಿ? ಜಾಸ್ತಿಯಾಗಿ ಇವಾಗ ಭಜನೆಯಲ್ಲಿ ಹೇಳುದಾದ್ರೆ ಮರುಳು ಮಾಡಿಕೊಂಡೆ ಎಲ್ಲ ಮಾಯಾದೇವಿ ಅನ್ನುವಂತ ಗೀತೆ, ಮತ್ತೆ ಭಾವಗೀತೆಯಲ್ಲಿ ಮುನಿಸುತ್ತರವೇ ಗೀತೆ, ಮತ್ತೆ ಫಿಲ್ಮ್ ಅಲ್ಲಿ ಚಂದಿರನಿಲ್ಲದ ಬಾನಿನಲ್ಲಿ ಅನ್ನುವಂತ ತುಂಬಾ ಎಲ್ಲ ಗೀತೆಗಳು ಕೂಡ ಒನ್ಸ್ ಮೋರ್ ಅಂತ ಕೇಳ್ತಾರೆ. ನಿಮ್ಗೆ ಒನ್ಸ್ ಮೋರ್ ಅಂತ ಹೇಳುವಂತ ಯಾವ್ದಾದ್ರು ಒಂದು ಹಾಡನ್ನ ಇವಾಗ ವಿದೌಟ್ ಟ್ರ್ಯಾಕ್ ಜಸ್ಟ್ 2 ಲೈನ್ಸ್ ಹಾಡ್ಬೋದಾ? ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ, ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು, ನಿಜ ಹೇಳಲಿ ಬಾಯಿಲ್ಲ ನನಗಿಲ್ಲಿ, ದಿಕ್ಕಿಲ್ಲ ದೆಸೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ, ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಸೂಪರ್, ನಿಜವಾಗ್ಲೂ ಒನ್ಸ್ ಮೋರ್ ಅಂತ ಹೇಳಲೇಬೇಕು. ಎಸ್, ವೆರಿ ನೈಸ್. ಸೊ ಹಾಗೇನೆ ನೀವೊಬ್ರು ಕಲಾವಿದರು, ಸೊ ನೀವೊಬ್ರು ಕಲಾವಿದರಾಗಿ ಇದು ಇನ್ನೊಬ್ರು ಕಲಾವಿದರಿಗೆ ಅವಕಾಶ ಅನ್ನೋದು ನಿಮ್ ಪ್ರಕಾರ ಎಷ್ಟು ಮುಖ್ಯ? ಇದ್ರ ಬಗ್ಗೆ ಏನ್ ಮಾತನಾಡ್ತೀರಾ? ಅವಕಾಶ ಇನ್ನೊಂದು ಕಲಾವಿದರಿಗೆ ಅವಕಾಶ ಕೊಡ್ಲೇಬೇಕು. ಯಾಕಂದ್ರೆ ಒಬ್ಬ ಕಲಾವಿದ, ನಾನೇ ಒಬ್ಬ ಕಲಾವಿದ ಅಂತ ಯಾವತ್ತೂ ಕೂಡ ಅನ್ಕೋಬಾರ್ದು. ಅದು ನನ್ಗೆ ಅದು ಇಷ್ಟ ಇಲ್ಲ. ಯಾಕಂದ್ರೆ ನಾನು ಇಷ್ಟರ ತನಕ ಕಾರ್ಯಕ್ರಮ ಕೊಟ್ಟಿರೋದು ಕರಾವಳಿ ಎಷ್ಟು ಜನ ಗಾಯಕರಿದ್ದಾರೆ, ಗಾಯಕಿಯರಿದ್ದಾರೆ, ಆಲ್ಮೋಸ್ಟ್ ಫಿಲ್ಮ್ ಸಾಂಗ್ ಹಿನ್ನೆಲೆ ಗಾಯಕರಾಗಿರ್ಬೋದು, ಎಲ್ಲರೂ ಕೂಡ ನನ್ನ ಟೀಮ್ ಅಲ್ಲಿ ಬಂದು ಹಾಡಿದ್ದಾರೆ. ಅದು ತುಂಬಾ ಖುಷಿ. ಅದಕ್ಕೋಸ್ಕರ ಅವರು ಎಲ್ಲಾದ್ರೂ ಕಾರ್ಯಕ್ರಮದಲ್ಲಿ ನಾನು ಸಿಕ್ತಿದ್ರೆ ನನ್ನನ್ನು ಕರೆದು ಅವಕಾಶವನ್ನು ಕೊಡ್ತಾರೆ. ಅದೇ ಕೆಲವರೇನು ಗೊತ್ತಾ, ಇವಾಗ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದ್ರೆ ಇವರಿಗೆ ಏನ್ ಹೇಳ್ತೀರಾ ನೀವು? ಒಂದು ಅವಕಾಶ ಸಿಕ್ಕಿದೆ, ಹಾಡುವ ಅವಕಾಶ ಕೊಡ್ತಾ ಇದ್ದಾರೆ, ಅದನ್ನ ಅವರು ಉಪಯೋಗಿಸ್ತಾ ಇಲ್ಲ, ಸೊ ಅಂತವರಿಗೆ ನೀವೇನ್ ಹೇಳ್ತೀರಾ? ಇಲ್ಲ, ಅವ್ರು ಉಪಯೋಗಿಸ್ಬೇಕು ನಿಜವಾಗ್ಲು. ಯಾಕಂದ್ರೆ ವೇದಿಕೆ ಸಿಗೋದೇ ಕಷ್ಟ. ಇವಾಗಿನ ಕಾಂಪಿಟಿಷನ್ ಯುಗ ಇದು. ಕಾಂಪಿಟಿಷನ್ ಯುಗದಲ್ಲಿ ಅವಕಾಶ ಸಿಕ್ಕಾಗ ನಾವು ಅದನ್ನು ಉಪಯೋಗಿಸಲೇಬೇಕಾಗುತ್ತೆ. ಪ್ರತಿಭೆಗಳನ್ನ ಗುರುತಿಸಿ ಒಂದು ಅವಕಾಶ ಕೊಡುವುದೇ ತುಂಬಾ ರೇರ್ ಆಗಿ ಹೋಗಿದೆ ಇವಾಗ. ಸೊ ಅಂತದ್ರಲ್ಲಿ ಸಿಕ್ಕಿದನ್ನು ಉಪಯೋಗಿಸಬೇಕು. ಎಸ್, ವೆರಿ ನೈಸ್. ಹಾಗೇನೆ ಇವಾಗ ಈ ಒಂದು ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತನಾಡ್ಬೇಕಂದ್ರೆ, ಈಗ ಲೈವ್ ಆಗಿ ಸ್ಟೇಜ್ಗಳಲ್ಲಿ ಹಾಡುವುದಕ್ಕೂ ಈ ಒಂದು ಸ್ಟಾರ್ ಮೇಕರ್ ಇರ್ಬೋದು ಇಂಥದ್ದು ಸುಮಾರು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಆಗಿ ಹಾಡುವಂಥದ್ದೆಲ್ಲ ಉಂಟು. ಸೊ ಅದಕ್ಕೂ ಇದಕ್ಕೂ ನಿಮ್ಮ ಪ್ರಕಾರ ಏನು ವ್ಯತ್ಯಾಸ, ಯಾವುದು ಒಳ್ಳೇದು, ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರೆ ಬೆಸ್ಟ್? ಇಲ್ಲ, ನಾನು ಇಷ್ಟ ತನಕ ಸೋಷಿಯಲ್ ಮೀಡಿಯಾ ಸ್ಟಾರ್ ಮೇಕರ್ ಆಗಿರ್ಬೋದು, ನಾನು ಯಾವ್ದು ಇಷ್ಟ ತನಕ ಯೂಸ್ ಮಾಡಿಲ್ಲ. ನಾನು ಪ್ರೋಗ್ರಾಮ್ಸ್ ಅಲ್ಲೇ ಮಾಡಿ ಅದರಲ್ಲೇ ಮೇಲೆ ಬಂದವನು. ಯಾಕಂದ್ರೆ ಅಲ್ಲಿ ಕೊಡುವಂತಹ ಪ್ರೀತಿ ನಮ್ಗೆ ಸ್ಟಾರ್ ಮೇಕರ್ ಅಲ್ಲಿ ಸಿಗಲ್ಲ, ಯಾವುದೇ ಒಂದು ಸೋಷಿಯಲ್ ಮೀಡಿಯಲ್ಲಿ ಸಿಗಲ್ಲ. ಯಾಕಂದ್ರೆ ನಾವೊಂದು ಪ್ರೋಗ್ರಾಮ್ಸ್ ಮಾಡಿ ಅಲ್ಲಿ ಜನರಿಂದ ಸಿಗುವಂತಹದ್ದು
ಖುಷಿ, ಅವರು ಮಾಡುವಂತಹ ವಿಶ್ ಅದು ತುಂಬಾನೇ ಖುಷಿ ಕೊಡುತ್ತೆ ಅಲ್ವಾ. ಎಸ್, ಅದೇ ಅದು ಇತ್ತೀಚೆಗೆ ಒಂದು ಕೊರೋನಾ ಟೈಮ್ ಅಲ್ಲೆಲ್ಲ ಜಾಸ್ತಿ ಆಗಿದೆ. ಯಾಕೆಂದ್ರೆ ಎಷ್ಟೋ ಪ್ರತಿಭೆಗಳು ಗೊತ್ತಿಲ್ಲದವರನ್ನೆಲ್ಲ ನಾವು ನೋಡುವ ಹಾಗೆ ಆಗಿದೆ. ಅಂದ್ರೆ ಒಳಗೆ ಇದ್ದ ಪ್ರತಿಭೆಗಳನ್ನೆಲ್ಲ ಹೊರಗೆ ಬಂದಿದ್ದಾರೆ ಈ ಒಂದು ಸೋಷಿಯಲ್ ಮೀಡಿಯಾದಿಂದಾಗಿ. ಎಷ್ಟೋ ಜನ ಸಿಂಗರ್ಸ್ ಗೊತ್ತಿರೋದಿಲ್ಲ ಅವ್ರು ಸಿಂಗರ್ಸ್ ಅಂತೇಳಿ, ಸೊ ಅಂತದ್ರಲ್ಲಿ ಹಾಡಿ ಎಲ್ಲ ಮುಂದೆ ಬಂದವರು ಇದ್ದಾರೆ. ಎಸ್, ವೆರಿ ನೈಸ್. ಸೊ ಹಾಗೇನೆ ನಿಮ್ಗೆ ಒಂದು ಈ ಒಂದು ಫೀಲ್ಡ್ ಅಲ್ಲಿ ಎಲ್ಲಿಯಾದ್ರೂ ಯಾವತ್ತಾದ್ರೂ ತುಂಬಾ ಮರೆಯಲಾಗದಂತಹ ತುಂಬಾ ದುಃಖ ಕೊಟ್ಟಿರುವಂತಹ ಘಟನೆ ಏನಾದ್ರೂ ನಡೆದಿದ್ಯಾ? ಘಟನೆ ಅಂದ್ರೆ ಯಾವುದೇ ಒಬ್ಬ ಕಲಾವಿದನಾಗಿರ್ಲಿ ಅವನು ಬೆಳಿತೇನೆ ಇದ್ದಾನಂತ ಹೇಳುವಾಗ ಅವನು ತುಳಿಯುವವರು ತುಂಬಾ ಜನ ಇದ್ದಾರೆ. ಅದು ನನ್ನ ಜೀವನದಲ್ಲಿ ಕೂಡ ಆಗಿದೆ. 2020 ಕೊರೋನಾ ಟೈಮ್ ಅಲ್ಲಿ ನನ್ಗೆ ಒಂದು ತುಂಬಾ ಕೆಳಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ ಅದನ್ನು ಮೆಟ್ಟಿ ನಿಂತು ಇವಾಗ ಮತ್ತೆ ತುಂಬಾ ಕಾರ್ಯಕ್ರಮಗಳು ನೀಡ್ತಾ ಇದ್ದೇನೆ. ಯಾಕಂದ್ರೆ ನಾವು ಹೇಗೆ ಅಂತ ನಮ್ಗೆ ಗೊತ್ತಿದ್ರೆ ಸಾಕು, ಬೇರೆಯವರು ತುಂಬಾ ಜನ ಹೇಳುವವರು ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ದೂರವಿಟ್ಟು ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಟ್ಟು ಇವಾಗ ನನ್ನಷ್ಟಕ್ಕೆ ಚಾಲೆಂಜ್ ಆಗಿ ತಗೊಂಡು ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಮಾಡ್ತಿದ್ದೇನೆ. ಓಕೆ. ಹಾಗೇನೆ ಈ ಒಂದು ಫೀಲ್ಡ್ ಅಲ್ಲಿ ಯಾವತ್ತಾದ್ರೂ ಮರೆಯಲಿಕ್ಕೆ ಆಗದಂತಹ ತುಂಬಾ ಖುಷಿ ತಂದಿರುವಂತಹ ಘಟನೆ ಎಲ್ಲಿಯಾದ್ರೂ ಯಾವತ್ತಾದ್ರೂ ನಡೆದಿದ್ಯಾ? ತುಂಬಾ ಖುಷಿ ಅಂದ್ರೆ ನಮ್ಗೆ ಕಾರ್ಯಕ್ರಮ ಎಲ್ಲಿ ಕೊಡ್ತೇವೆ ಎಲ್ಲ ಖುಷಿಯೇ. ಯಾಕಂದ್ರೆ ಅಲ್ಲಿ ಕೊಡುವಂತಹ ರೆಸ್ಪಾನ್ಸ್ ಅದು ನಮಗೆ ಖುಷಿ. ಯಾಕಂದ್ರೆ ಒಂದು ಕಾರ್ಯಕ್ರಮ ನಾವು ಒಂದು ಮದುವೆ ಕಾರ್ಯಕ್ರಮ ಆದ್ರೆ ಒಂದು 11:30 ಸ್ಟಾರ್ಟ್ ಮಾಡಿದ್ರೆ ಒಂದು 2 ಗಂಟೆಗೆ 2:15 ಮುಗಿಸ್ತೇವೆ. ಆದ್ರೆ ಒಂದು ಕಡೆಯಲ್ಲಿ ಕಾರ್ಯಕ್ರಮ ಕೊಟ್ಟರು 3:30 ತನಕ ನಾವು ಕಂಟಿನ್ಯೂ ಆಗಿ ಪ್ರೋಗ್ರಾಮ್ ಮಾಡಿದ್ವಿ. 11:30 3:30 ತನಕ. ಅಲ್ಲಿ ಕೂಡ ನಾವಾಗಿ ಸ್ಟಾಪ್ ಮಾಡ್ತೆ ಅಂತ ಹೇಳಿದಕ್ಕೆ ಅವರು ಬಿಟ್ಟು ಕೊಟ್ಟರು ಹೊರತು ಅವರಾಗಿ ಬಿಟ್ಟು ಕೊಟ್ಟಿಲ್ಲ. ಅಷ್ಟು ಆಡಿಯನ್ಸ್ ಕುತ್ಕೊಂಡು ಪ್ರೋಗ್ರಾಮ್ಸ್ ಎಲ್ಲ ಕೇಳ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ವೆರಿ ನೈಸ್. ಸೊ ಹೀಗೆಲ್ಲ ಆಗುವಾಗ ನಮ್ಗೆ ಏನೋ ಒಂಥರ ಪ್ರೋತ್ಸಾಹ ಸಿಗ್ತಿದೆ ಅಂದ್ರೆ ಇನ್ನೂ ಹಾಡ್ಬೇಕು ಅನ್ನೋ ಖುಷಿ ಆಗುತ್ತೆ ಅಲ್ವಾ? ಎಸ್. ಓಹೋ ಚೆನ್ನೆ ಚೆನ್ನೆ, ಓಹೋ ಚೆಲುವೆ ಚೆಲುವೆ, ನೀನು ಬಂದು ನಿಂತಾಗ ಚಿಮ್ಮಿ ಬಂದು ಸಂಗೀತ, ನಿಂತು ನೀನು ನಕ್ಕಾಗ ನಿಂತಲೆಲ್ಲ ತಕದಿಮಿತ. ನಿನ್ನ ಹಾಡಿಗಾಗಿ ಓಡಿ ಬಂದು ನಿಂತೆನಾ, ಓಹೋ ಚಿನ್ನ ಚಿನ್ನ, ಓಹೋ ಚಿಲುವ ಚಿಲುವ, ಅಂದು ನಿನ್ನ ಕಂಡಾಗ ಬಂತು ಒಂದು ಹೊಸರಾಗ, ಇಂದು ಎದುರು ನಿಂತಾಗ ತಂತುರಾಗ ಅನುರಾಗ. ಇನ್ನು ತಾರೆ ಬಾರೆ ತಾರೆ ತಾ ಪ್ರೇಮ ದಾರೆಯ, ಓಹೋ ಚಿನ್ನೆ ಚಿನ್ನೆ, ಓಹೋ ಚಿಲುವೆ ಚಿಲುವೆ. ನಿನ್ನ ಆಚೆ ಇರುವುದು ಒಂದು ಲೋಕ, ಪ್ರೀತಿ ಒಂದೇ ಅಲ್ಲಿ ನಮಗಲ್ಲಿ ಯುಗ ಯುಗಗಳ ತನಕ. ಪ್ರೇಮಕ್ಕೆ ಪ್ರೇಮ ಅರಳುವ ತಾನದಲ್ಲಿ, ಮಳೆಯ ಬಿಲ್ಲ ಮನೆಯ ಮಾಡಿರಲು ಹಾರೋಣವೇ ಅಲ್ಲಿ. ಬಾರೆ 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 ತೇರನೆ ಲೋಕ ಸಾಗೋಣ, ಓಹೋ ಚಿನ್ನ
ಚೆನ್ನೆ ಚೆನ್ನೆ ಓಹೋ ಹೋ ಚೆಲುವೆ ಚೆಲುವೆ ಕನಸಲು ಕೂಡ ಕಾಯುವೆ ನಿನ್ನ ಪ್ರೀತಿ ಕನಸಿನಲ್ಲೂ ಕೂಡ ನಿನ್ನ ಪ್ರೀತಿ ಕನಸಾಗದೆ ಇರಲಿ ನೀನಿರಲೇನೆ ನಾನಿರಲಾರೆ ಹಿಂದೆ ಜನ್ಮ ಜನ್ಮದಲ್ಲೂ ಜೊತೆಗಿರಲು ಈ ಜನ್ಮವ ಪಡೆದೆ ಓ ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ ಓಹೋ ಚಿಲುವೆ ಚಿಲುವೆ ಓಹೋ ಚಿಲುವ ಚಿಲುವ ನೀನು ಬಂದು ನಿಂತಾಗ ಚಿಮ್ಮಿ ಬಂದು ಸಂಗೀತ ನಿಂತು ನೀನು ನಕ್ಕಾಗ ನಿಂತಲೆಲ್ಲ ತಗದೆಮಿತ ಇನ್ನು ತಾರೆ ಬಾರೆ ತಾರೆ ತಾರೆ ಪ್ರೇಮ ದಾರೆಯ ಓಹೋ ಹೋ ಚಿನ್ನೆ ಚಿನ್ನೆ ಓಹೋ ಹೋ ಚಿಲುವೆ ಚಿಲುವೆ ಚಿಲುವ ಚಿಲುವ ಚಿಲುವೆ ಚಿಲುವೆ ಚಿಲುವ ಚಿಲುವೆ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಬ್ಬರು ಅದ್ಭುತವಾದಂತಹ ಗಾಯಕರು ಪ್ರದೀಪ್ ಆಚಾರ್ಯ ನಮ್ಮ ಜೊತೆಗೆ ಇದ್ರು. ಅವರ ಒಂದು ಸಂಗೀತ ಪಯಣದ ಬಗ್ಗೆ ನಾವು ಮಾತನಾಡಿದ್ವಿ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅದ್ಭುತ ಗಾಯಕರನ್ನು ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಸ್ಪಂದನ ವಾಹಿನಿ. ಧನ್ಯವಾದಗಳು. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಿಂತಲ್ಲೇ ಹಾಳಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ഇരുಳಲ್ಲಿ ಜ್ವರದಂತೆ ಕಾಡಿ ಈಗ ಹಾಯಾಗಿ ನಿಂತಿರುವೆ ಸರಿಯೇನು, ಬೇಕಂತಲೇ ಮಾಡಿ ಏನೋ ಮೋಡಿ ಇನ್ನೆಲ್ಲೂ ನೋಡುವ ಪರಿಯೇನು. ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಲೆ ಬಂದಿದೆ. ನಿನ್ನಿಂದಲೇ
ಕನಸೊಂದು ಶುರುವಾಗಿದೆ. ತನನಾನ ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸಂಪಾದ ಚೆಲುವಿನ ಗುಣಗಾನ. ಕೇದಿಗೆ ಕರಿಯಂತ ನಿನ್ನ ನೋಟ ನನಗೇನು ಅಂದಂತೆ ಅನುಮಾನ. ಕಣ್ಣಿಂದಲೇ ಸದ್ದಿಲ್ಲದೆ ಮುದ್ದಾದ ಕರೆ ಬಂದಿದೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನ್ ನಿಂತಲ್ಲೇ ಆಳಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ನೀವೊಬ್ಬರು ಗಾಯಕರು, ಸೊ ನಿಮ್ದು ಕೂಡ ಒಂದು ನೆಚ್ಚಿನ ಗಾಯಕರಂತ ಇರ್ತಾರೆ. ಸೊ ನಿಮ್ಮ ನೆಚ್ಚಿನ ಗಾಯಕರು ಯಾರು? ನನ್ನ ನೆಚ್ಚಿನ ಗಾಯಕ SP ಬಾಲಸುಬ್ರಹ್ಮಣ್ಯ ಅವರು. ಅವರ ಹಾಡುಗಳನ್ನೇ ಜಾಸ್ತಿಯಾಗಿ ಅವರ ಹಾಡುಗಳನ್ನ ಹಾಡ್ತೇನೆ, ಆದ್ರೆ ಎಲ್ಲ ಹಾಡುಗಳನ್ನ ಹಾಡ್ತೇನೆ. ಆದ್ರೆ ನಂದು ಫೇವ್ರೆಟ್ ಸಿಂಗರ್ SPB. ಹಾಗೇನೆ ನೀವೊಬ್ರು ಗಾಯಕರಾಗಿ ನಿಮ್ದು ಕೂಡ ಒಂದು ನೆಚ್ಚಿನ ಹಾಡು ಅಂತ ಇರ್ತದೆ. ಸೊ ಯಾವುದೋ ಒಂದು ಹಾಡನ್ನು ನಾನು ಪ್ರತಿಯೊಂದು ವೇದಿಕೆಯಲ್ಲಿ ಮೊದಲನೇ ಬಾರಿಗೆ ಹಾಡೇ ಹಾಡ್ತೇನೆ, ಆ ಹಾಡೇ ಒಂದು ನನಗೆ ಬೇಕೇ ಬೇಕು ಅನ್ನುವಂಥದ್ದು ಯಾವ್ದಾದ್ರು ನಿಮ್ಮ ನೆಚ್ಚಿನ ಹಾಡು ಅಂತ ಇರ್ತದೆ. ಅಂದ್ರೆ ವೆರೈಟೀಸ್ ಆಫ್ ಸಾಂಗ್ ಇರ್ಬೋದು. ನೀವೀಗ ಹೇಳಿದ್ರೆ ಭಾವಗೀತೆ ಹಾಡ್ತೀರಾ, ಭಜನೆ ಹಾಡ್ತೀರಾ, ಬೇರೆ ಬೇರೆ ರೀತಿಯಾದಂತಹ ಹಾಡುಗಳನ್ನ ಹಾಡ್ತೀರಾ ಅಂತ. ಸೊ ಅದರಲ್ಲಿ ನೀವು ಇಷ್ಟಪಡುವಂತಹ ಹಾಡು ಯಾವುದು? ನಾನು ಇಷ್ಟಪಡುವಂತಹ ಹಾಡು ಅದೇ ಫಸ್ಟ್ ಹೇಳಿದ ಹಾಗೆ ನಮ್ಮ ಜಗದೀಶ್ ಪುತ್ತೂರ್ ಅವರ ಹಾಡಿರುವಂತಹ ಮರುಳು ಮಾಡಿಕೊಂಡೆ ಅಲ್ಲಿ ಮಾಯದೇವಿನಂತ ಗೀತೆ. ಅದು ನನ್ನ ನೆಚ್ಚಿನ ಗೀತೆ, ಯಾಕಂದ್ರೆ ಅವರ ಧ್ವನಿಯ ಒಂದು ಗೀತೆಯನ್ನ ನಾನು ಹಾಡ್ತಾ ಇದ್ದೇನೆ. ಅದರಿಂದ ನಂಗೆ ತುಂಬಾ ಅಂದ್ರೆ ತುಂಬಾ ರೆಸ್ಪಾನ್ಸ್ ಸಿಗುತ್ತೆ. ಎಲ್ಲಿ ಕೂಡ ಫಸ್ಟ್ ಕೇಳುವಾಗ ಅದನ್ನೇ ಹಾಡ್ಬೇಕಂತ ಕೇಳ್ತಾರೆ ಎಲ್ರು ಕೂಡ. ಹಾಗೆ ಅಂತ ಹಾಡುಗಳನ್ನ ವೆರಿ ನೈಸ್. ಈಗ ಅದೇ ನೀವು ಹೇಳಿದ್ರಿ ಭಜನೆಗಳನ್ನೆಲ್ಲ ಹಾಡ್ತೀರಾ ಅಂತ ಹೇಳಿ. ಸೊ ಏನಾದ್ರೂ ಕ್ಲಾಸಸ್ ಮಾಡುವಂತಹ ಐಡಿಯಾಸ್ ಏನಾದ್ರೂ ಇದೆಯಾ ಅದರ ಬಗ್ಗೆ? ಬೇರೆ ಮಕ್ಕಳಿಗೆ ಯಾರಿಗಾದ್ರೂ ಹೇಗೆ? ತುಂಬಾ ಜನ ಕೇಳ್ತಾರೆ ಸಿಂಗಿಂಗ್ ಕ್ಲಾಸ್ ಕೊಡ್ಬೋದು, ಆದ್ರೆ ನಾನು ಸಿಂಗಿಂಗ್ ಕ್ಲಾಸ್ ಕೊಡುವಂತಹ ಅಷ್ಟು ದೊಡ್ಡ ಮಟ್ಟದಲ್ಲಿ ಗಾಯಕನಾಗಿಲ್ಲ. ಯಾಕಂದ್ರೆ ಹಾಡ್ತೇನೆ, ಫಿಲ್ಮ್ ಸಾಂಗ್ ಹಾಡ್ತೇನೆ, ಭಕ್ತಿಗೀತೆ ಹಾಡ್ತೇನೆ, ಭಾವಗೀತೆ ಎಲ್ಲ ಹಾಡ್ತೇನೆ. ಆದ್ರೆ ನಂಗೆ ಸಂಗೀತ ಯಾವುದು ಶಾಸ್ತ್ರೀಯ ಸಂಗೀತ ಆಗಿರ್ಬೋದು ಅದನ್ನೆಲ್ಲ ಕ್ಲಾಸಿಗೆ ಹೋಗಿ ಕಲಿತಿಲ್ಲ, ನೀವಾಗೇ ಕಲ್ತು ಹೇಗೆ ಅಭ್ಯಾಸ ಮಾಡ್ತೀರಾ ನೀವು ಇದನ್ನ? ಅಭ್ಯಾಸ ಅಂದ್ರೆ ಹೋಗಿ ಟ್ರ್ಯಾಕ್ಸ್ ತೆಗಿತೀರಾ, ಅದರಲ್ಲಿ ಅಭ್ಯಾಸ ಮಾಡ್ತೀರಾ. ಸೊ ನೀವು ಈ ಒಂದು ಹಾಡು ಇದು ಬಿಟ್ಟು ಬೇರೆ ಏನಾದ್ರೂ ಉದ್ಯೋಗ ನಿಮ್ದು? ಉದ್ಯೋಗ ನಾನು ನಿಜವಾಗಿ ಮೆಕ್ಯಾನಿಕಲ್ ITI ಮಾಡಿರೋದು. ಮೆಕ್ಯಾನಿಕ್ ಆಗಿ ಒಂದು 10 ವರ್ಷ ಮೆಕ್ಯಾನಿಕ್ ಆಗಿದ್ದೆ. ಆದ್ರೆ ನಂಗೆ ಸಿಂಗಿಂಗ್ ಅಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂಥದ್ದು ಆಸೆ. ಆ ಮೆಕ್ಯಾನಿಕ್ ವೃತ್ತಿ ಮಾಡ್ತಾ ಇದ್ರೆ ನಂಗೆ ಆರ್ಕೆಸ್ಟ್ರಾಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಬಿಟ್ಟು ಆ ಉದ್ಯೋಗವನ್ನೇ ಬಿಟ್ಟು ನಾನು ಸ್ವಂತವಾಗಿ ಇವಾಗ ಆಟೋವನ್ನ ತಕೊಂಡು ಆಟೋವನ್ನ ಓಡಿಸ್ತಿದ್ದೇನೆ. ಯಾಕಂದ್ರೆ ಪ್ರೋಗ್ರಾಮ್ಸ್ ಇರುವಾಗ ನನ್ನೇ ಒಂದು ಸ್ವಂತ ವಾಹನ ಬದಿಗೆ ಇಟ್ಟು ಪ್ರೋಗ್ರಾಮ್ಸ್ ಎಲ್ಲ ಮಾಡಬಹುದು. ಸ್ವಂತ ಉದ್ಯೋಗ ಏನಾದ್ರೂ ಇದ್ರೆ ನಿಮ್ಗೆ ಯಾವಾಗ್ಲೂ ಹೋಗ್ಬೋದು. ಅದಕ್ಕೆ ಉದ್ದೇಶಕ್ಕೋಸ್ಕರ ನೀವು ಮೆಕ್ಯಾನಿಕ್ ಫೀಲ್ಡ್ ಅನ್ನೇ ಬಿಟ್ಟು ವೆರಿ ನೈಸ್. ಸೊ ಇದಕ್ಕೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀರಾ ಸಂಗೀತಕ್ಕೆ. ಎಸ್, ಒಳ್ಳೇದಾಗ್ಲಿ. ಇನ್ನಷ್ಟು ನಿಮ್ಗೆ ಹಲವಾರು ಪ್ರೋಗ್ರಾಮ್ಸ್ಗಳು ಸಿಗ್ಲಿ, ಇನ್ನಷ್ಟು ಹೆಸರು ಮಾಡ್ಲಿ ಇದರಲ್ಲೇನೆ.
ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ನನ್ನ ಎದೆಗೆ ಅಲರಾಮು ಇಟ್ಟಲು ಹೃದಯ ಒಂಟಿ ಕಪ್ಪಲು ಅದಕ್ಕೆ ಕಾಲು ಇಟ್ಟಲು ಸ್ವಲ್ಪವೇ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು ಬಯಕೆ ಬಾಗ್ಲು ತಟ್ಟಳು ಬೆಡಗಿ ಮಾತು ಬಿಟ್ಟಳು ಸ್ಲೀವಿಗೆ ಸ್ಲೀವ್ ಸೋಕಲು ಸೀದಾ ಹೊಂಟೆ ಬಿಟ್ಟಳು ಬೊಂಬೆ 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 ನನ್ನ ಮುತ್ತು ಬೊಂಬೆ ಹೊಂಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು ಹಂಗನ ಸೊಂದ ಹಿಂಗ್ಯಾಕೆ ಕೊಟ್ಟಳು ಎಲ್ಲ ಒಂದು ಹನ್ನಾರ ಕಲಿಯುತ್ತೆ ಕಣ್ಣು ಗಾಳಿಗೆ ಸೀರೆ ಹಲೋ ಅಂದಾಗ ಮೆಲ್ಲಗೊಂದು ಹಾರ್ಮೋನು ಒಕ್ಕಿತೆ ಇಂದು ಕಲ್ಪನೆಯಲ್ಲಿ ತೊಟ್ಟಿ ಬುಲ್ಲ ತಿಂದಾಗ ಏನು ಕಲಿತುಕೊಳ್ಳಲಾರೆ ಪೋರಲು ಮಲಗಿ ಒಮ್ಮೆ ಕುಣಿದು ನೋಡ ಜೊತೆಗೆ ಎಂದಲು ತುಡುಗಿ ಖಾಲಿ ಕೈಗೆ ಕಂಸಾಲೆ ಗಿಟ್ಟಳು ಹೃದಯ ಒಂಟಿ ಕಪ್ಪಲು ಅದಕ್ಕೆ ಕಾಲು ಇಟ್ಟಲು ಸ್ವಲ್ಪವೇ ಸೊಂಟ ಗಿಲ್ಲಲು ಸಮ್ಮತಿ ಎಂದು ಕೊಡುವಳು ಕುಂಟಿ ಪಿಲ್ಲೆಗೆ ಜಲಿ ತುಂಟಿ ನನಗೆ ಸಿಕ್ಕಳು 8ನೇ ಕ್ಲಾಸು ನಂಟಿಗೆ ನೆನಪಿನ ಗಂಟೆ ಹೊಡೆದಳು ಬೊಂಬೆ 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 ನನ್ನ ಮುತ್ತು ಬೊಂಬೆ 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 ನನ್ನ ಮುತ್ತು ಬೊಂಬೆ ಹಾಗೇನೆ ಈ ಒಂದು ಸ್ಪರ್ಧೆಗಳಿಗೆ ಎಲ್ಲಿಯಾದ್ರೂ ಭಾಗವಹಿಸಿದ್ದೀರಾ? ಸ್ಪರ್ಧೆ ಅಂದ್ರೆ ಭಾಗವಹಿಸಿದ್ದೆ, ಅಂದ್ರೆ ಶಾಲೆಯ ಟೈಮ್ ಅಲ್ಲಿ ಇರುವಾಗೆಲ್ಲ ಸ್ಪರ್ಧೆಗೆ ಕಾಂಪಿಟೇಷನ್ ಗೆಲ್ಲ ಹೋಗ್ತಿದ್ದೆ. ಆ ನಂತರ ನಾನು ಆರ್ಕೆಸ್ಟ್ರಾಕ್ಕೆ ಬಂದ ತಕ್ಷಣ ಆ ನಂತರದ ಸ್ಪರ್ಧೆ ಅಂತ ಯಾವ್ದಕ್ಕೂ ಹೋಗ್ಲಿಲ್ಲ, ಯಾಕಂದ್ರೆ ಟಿವಿ ರಿಯಾಲಿಟಿ ಶೋ ಆಗಿರ್ಬೋದು ಯಾವ್ದಕ್ಕೂ ಹೋಗ್ಲಿಲ್ಲ, ಯಾಕಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಯಾಕೆ ನಿಮ್ಗೆ ಅದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ? ಅಂದ್ರೆ ನಂಗೆ ಯಾಕೋ ಕಾಂಪಿಟೇಷನ್ ಅನ್ನುವಂಥದ್ದು ಬೇಡ, ಈ ಸಮಾಜದಲ್ಲಿ ಕಾಂಪಿಟೇಷನ್ ಅಂತ ಇರಬಾರ್ದು, ಯಾವ್ದೋ ಒಂದಾಗಿರ್ಲಿ ಕಾಂಪಿಟೇಷನ್ ಅಲ್ಲ, ನಾವು ಮುಂದೆ ಬರ್ಬೇಕು, ಅದಕ್ಕೆ ಸಪೋರ್ಟ್ ಸಿಗ್ಬೇಕು ಅಷ್ಟೇ. ಬೇರೆ ಏನಾದ್ರೂ ಈಗ ಆಲ್ಬಮ್ ಸಾಂಗ್ ಅಲ್ಲಿ ಟ್ರೈ ಮಾಡಿದೀರಾ? ಹೇಗೆ? ಭಕ್ತಿ ಗೀತೆ ಒಂದು 3-4 ಭಕ್ತಿ ಗೀತೆ ಆಗಿದೆ, ಆಲ್ಬಮ್ ಸಾಂಗ್ ಆಗಿದೆ. ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನಂದೇ ಯೂಟ್ಯೂಬ್ ಚಾನಲ್ ಇದೆ, ಮೆಲೋಡಿ ಮ್ಯೂಸಿಕಲ್ ಪ್ರದೀಪ್ ಆಚಾರ್ಯ ಅಂತ ಇದೆ. ಅದರಲ್ಲಿ ನಮ್ದು ಸಾಂಗ್ಸ್ ಎಲ್ಲ ಹಾಕ್ತೀರಾ? ಓಕೆ. ಭಕ್ತಿ ಗೀತೆ ಅಂದ್ರೆ ಯಾವ ರೀತಿ? ನೀವು ಏನಾದ್ರೂ ಲಿರಿಕ್ಸ್ ಬರ್ದು ನೀವು ಹಾಡುವಂತದ್ದು ಏನಾದ್ರೂ ಇದೆಯಾ, ಅಥವಾ ಬೇರೆ ಯಾರಾದ್ರೂ ಲಿರಿಕ್ಸ್ ಬರ್ದು ಕೊಟ್ಟು ಅವರು ನಿಮ್ಮ ಟೀಮ್ ಅಲ್ಲೇ ಇದ್ದಾರೆ? ಲಿರಿಕ್ಸ್ ನಮ್ಮ ಟೀಮ್ ಅಲ್ಲಿ ಇದ್ದಾರೆ, ಮತ್ತೆ ಔಟ್ಸೈಡ್ ಇದ್ದಾರೆ, ಅದಕ್ಕೆ ನೀವು ವಾಯ್ಸ್ ಕೊಡ್ತೀರಾ, ಹಾಡ್ತೀರಾ? ಹೌದು, ನನ್ನ ವಾಯ್ಸ್ ನೋಡಿ ತುಂಬಾ ಜನ ಕೇಳ್ತಾರೆ, ನಾನು ಲಿರಿಕ್ಸ್ ಬರ್ದು ಕೊಡ್ತೇನೆ, ನೀವು ಹಾಡ್ಬೇಕಂತ. ಸ್ಟುಡಿಯೋ ಇದೆಯಾ ಹೇಗೆ? ಅವರದೇ ಸ್ಟುಡಿಯೋನ ಹೇಗೆ? ನಾವು ಅಂದ್ರೆ ಎಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ಅಲ್ಲಿ ಹೋಗಿ ಹಾಡಿ ಪ್ರೋಗ್ರಾಮ್ ಎಲ್ಲ ಕೊಡ್ತೀರಾ? ಎಸ್, ವೆರಿ ನೈಸ್. ಓಕೆ. ಹಾಗೇನೆ ನಿಮ್ಗೆ ಒಬ್ರು ಯಾರಾದ್ರೂ ಈ ಒಂದು ಫೀಲ್ಡ್ ಅಲ್ಲಿ ಸ್ಫೂರ್ತಿ ಅಂತ ಇರ್ತಾರೆ, ಹಾಗೆ ಯಾರಾದ್ರೂ ಸ್ಫೂರ್ತಿ ಇದ್ದಾರಾ? ನಂಗೆ ಸ್ಫೂರ್ತಿ ನಿಜವಾಗಿ ಫಸ್ಟ್ ಹೇಳ್ಬೇಕಿದ್ರೆ ನನ್ನ ಮನೆಯವರು, ಖಂಡಿತ ಅವರಿಂದ ಮಾತ್ರ ಮೇಲೆ ಬರಲಿಕ್ಕೆ ಸಾಧ್ಯ. ಆ ನಂತರದ ದಿನಗಳಲ್ಲಿ ನಾನು ಟೀಮ್ ಸ್ಟಾರ್ಟ್ ಮಾಡುವಾಗ ನಂಗೆ ಯಾರ್ದು ಕರಾವಳಿಯಲ್ಲಿ ಯಾರು ಸಿಂಗರ್ಸ್ ಪರಿಚಯ ಇಲ್ಲ, ನಾನು ಅವಾಗ ಚಿಕ್ಕ ಇದ್ದೆ. ಆವಾಗ ನಂಗೆ ಪರಿಚಯ ಆಗಿದ್ದು ಕಟೀಲಿನ ಅರುಣಾರಾವ್ ಕಟೀಲ ಅಂತ, ಅವರು ಸಿಂಗಿಂಗ್ ಟೀಚರ್ ಅವರು ಕೂಡ. ಅವರು ಸ್ಟಾರ್ಟ್ ಅಲ್ಲಿ ಸಿಕ್ಕಿದ್ರು, ಅವ್ರು ನನ್ ಜೊತೆ ಹಲವಾರು ಕಾರ್ಯಕ್ರಮಗಳನ್ನ ನಮ್ ಜೊತೆನೆ
ಬಂದಿದ್ರು, ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ನಂಗೆ ತುಂಬಾ ಸಪೋರ್ಟ್ ಆಗಿದ್ರು. ಆ ನಂತರದ ದಿನಗಳಲ್ಲಿ ಮಂಜು ಕಾರ್ಕಳ ಅಂತ ಫಿಮೇಲ್ ವಾಯ್ಸ್ ಸಿಂಗರ್, ಅವ್ರು ನಮ್ ಜೊತೆ ಇವಾಗ ಟೀಮ್ ಅಲ್ಲಿ ಇದ್ದಾರೆ. ಅವ್ರ ಜೊತೆ ಅವ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿದೆ, ಪ್ರೋಗ್ರಾಮ್ಸ್ ಗೆಲ್ಲ ಬರ್ತಾರೆ. ವೆರಿ ನೈಸ್. ಮನೆಯಲ್ಲೂ ಕೂಡ ಫುಲ್ ಸಪೋರ್ಟ್ ಇದ್ದಾರೆ, ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಇದ್ದು ಎಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಪ್ರೋಗ್ರಾಮ್ ಎಲ್ಲ ಬರುವಾಗ. ತಂದೆ ಇವಾಗ 1 year ಆಯ್ತು ಡೆತ್ ಆಗಿ, ಫುಲ್ ಸಪೋರ್ಟ್ ಆಗಿದ್ರು. ಅದು ಇಬ್ರು ಅಕ್ಕ ಕೂಡ ಸಪೋರ್ಟ್, ಎಲ್ಲರೂ ಕೂಡ ಸಪೋರ್ಟ್. ಇನ್ನಷ್ಟು ಒಳ್ಳೆ ಈ ಒಂದು ಸಂಗೀತ ಫೀಲ್ಡ್ ನಲ್ಲಿ ಹೆಸರು ಮಾಡಿ ಅವ್ರಿಗೆ ಇನ್ನಷ್ಟು ಖುಷಿ ತರೋದೇ ನಿಮ್ದು ಒಂದು ಎಂತ ಸಾಧನೆ ಅಂತ ಹೇಳ್ಬೋದಲ್ವಾ? ಎಸ್, ಓಕೆ. ಯಾರಿವಳು ಯಾರಿವಳು ಸೂಜಿ ಮಲೆ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಮಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು. ಶ್ರೀಗಂಧ ಈ ಗೊಂಬೆ ಇವಳಿಗೇಕೆ ಗಂಧವೋ, ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ. ತಾರೆಗೆ ಈ ತಾರೆಗೆ ಈ ತಾರೆಗೇಕೆ ಮಿನುಗು ದೀಪವೋ, ಈ ಬೆಳಕಿಗೇಕೆ ಬಿರುಸು ಬಾಣವೋ. ಕೆನ್ನೆ ಮೇಲೆ ಸೇಬಿದೆ ಅಲ್ಲೇ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ. ಏನಿದು ಏನು ಮೋಜಿದು, ಏನಿದೇನು ಮೋಜಿದು. ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ, ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು. ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು, ಈ ಮಾಯಗಾತಿ ನಗುವ ಕಲಿಯಲು. ನೋಡಲಿವಳು ಹುಣ್ಣಿಮೆ ಬಿರಿಯಳಿವಳು ನೈದಿಲೆ, ಚಿಗುರು ಮಾವು ದನಿದೆ ಅಲ್ಲೆ ಕುಹು ದನಿದೆ. ಏನಿದು ಏನು ಮೋಜಿದು, ಏನಿದೇನು ಮೋಜಿದು. ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು.
ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಕಾರ್ಯಕ್ರಮದ ಈಗ ಕೊನೆಯ ಹಂತದಲ್ಲಿದ್ದೇವೆ. ಸೊ ಇಷ್ಟೊತ್ತು ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ತಮ್ಮ ಒಂದು ಸಂಗೀತ ಪಯಣದ ಬಗ್ಗೆ ಮಾತುಕತೆ ಮಾಡಿ ಕಳೆದ್ರಿ. ಸೊ ಕಾರ್ಯಕ್ರಮದ ಕೊನೆಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಯಾರಿಗಾದರೂ ಒಂದು ಕಲಾವಿದರಿಗೆ ಏನಾದರೂ ಹೇಳಬೇಕಿದ್ರೆ ಅಥವಾ ಯಾರಿಗಾದರೂ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದ ತಿಳಿಸೋದಕ್ಕಿದ್ರೆ ತಿಳಿಸ್ಬೋದು. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಟು ಸ್ಪಂದನ ಟಿವಿಗೆ. ಹಾಗೇನೆ ನಂಗೆ ಇಲ್ಲಿ ಅವಕಾಶ ಕೊಟ್ಟಿದ್ದು ಮಂಗಳೂರಿನ ಸತೀಶ್ ಅಂತ. ನಂಗೆ ಅಂದ್ರೆ ಖುಷಿಯ ವಿಷಯ ಏನಂತ ಹೇಳಿದ್ರೆ, ನಾವು ಪ್ರಶಸ್ತಿಯನ್ನ ಕೇಳ್ಕೊಂಡು ಹೋಗ್ಬಾರ್ದು, ನಮ್ಮನ್ನು ಹುಡುಕಿಕೊಂಡು ಬರ್ಬೇಕೆನ್ನುವಂಥದ್ದು ಅದೊಂದು ಖುಷಿ. ಯಾಕಂದ್ರೆ ಸತೀಶ್ ಮಂಗಳೂರು ಅವರು ಕೂಡ ನನ್ಗೆ ಅವರದ್ದು ಪರಿಚಯ ಇಲ್ಲ, ಯಾರದ್ದು ಬೇರೆಯವರ ಸ್ಟೇಟಸ್ ಅಲ್ಲಿ ನಾನು ಹಾಡಿರೋದು ಸ್ಟೇಟಸ್ ನೋಡಿ ಅವರು ಇಲ್ಲಿಗೆ ಇದು ಮಾಡಿದ್ದು. ಅದಕ್ಕೋಸ್ಕರ ನಿನ್ನೆಯ ದಿನದಲ್ಲಿ ಮಂಗಳೂರಲ್ಲಿ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅವರಿಂದ ಒಂದು ಅವಾರ್ಡ್ ಕೂಡ ಅವರು ಕೊಡಿಸಿದ್ರು ನಂಗೆ. ಅದಕ್ಕೆ ಫಸ್ಟ್ ಥ್ಯಾಂಕ್ಸ್ ಅವರಿಗೆ, ಸತೀಶ್ ಮಂಗಳೂರು ಅವರಿಗೆ ನಾನು ಹೇಳ್ತಾ ಇದ್ದೇನೆ. ಜೊತೆಗೆ ಸ್ಪಂದನ ಟಿವಿಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೂ ತಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಬ್ಬರು ಅದ್ಭುತವಾದಂತಹ ಗಾಯಕರು ಪ್ರದೀಪ್ ಆಚಾರ್ಯ ನಮ್ಮ ಜೊತೆಗೆ ಇದ್ರು. ಅವರ ಒಂದು ಸಂಗೀತ ಪಯಣದ ಬಗ್ಗೆ ನಾವು ಮಾತನಾಡಿದ್ವಿ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅದ್ಭುತ ಗಾಯಕರನ್ನ ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು